ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಭಾರಿ ವಿಜೃಂಭಣೆಯಿಂದ ಮರ್ದಾಲದ ಪುಣ್ಯ ಭೂಮಿಗೆ ಆಗಮಿಸಲಿದೆ. ಈ ಒಂದು ದೇವತಾ ಪುಣ್ಯ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮಾಭಿಮಾನಿಗಳಾದ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀದೇವರ ವಿಶೇಷ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಲ್ಲೂ ಈ ಮೂಲಕ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಪ್ರಕೃತಿ ರಮಣೀಯ ತಾಣವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಬಂಟ್ರ ಗ್ರಾಮದ ಮರ್ದಾಲ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸುಮಾರು 7ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂಬ ಉಲ್ಲೇಖವಿದೆ. ಈ ದೇವಾಲಯವು ಗಜಪೃಷ್ಠಾಕಾರದಲ್ಲಿದೆ ಹಾಗೂ 2 ಮಹಡಿಯ ಅಂತಸ್ತನ್ನು ಹೊಂದಿರುವ ನಮ್ಮ ಈ ಭಾಗದ ದೇವಾಲಯವು ಮರ್ದಾಲ ದೇವಾಲಯ ಒಂದಾಗಿರುತ್ತದೆ. ಶ್ರೀ ಮಹಾಬಲಿಪೀಠ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಒಂದೇ ಪೀಠದಲ್ಲಿ 3 ನಂದಿ ವಿಗ್ರಹಗಳಿದ್ದು ಇದು ಇಲ್ಲಿಯ ವಿಶೇಷತೆ. ಮರ್ದಾಲ ಶ್ರೀ ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಅನೇಕ ಶಾಸನಗಳಲ್ಲಿ ಹಾಗೂ ಶಿಲಾಶಾಸನಗಳಲ್ಲಿ ಮಂತ್ರ ಶಾಸನದ ಪ್ರಕಾರ ಅರಸ ಮಲ್ಲರಾಜ ಮತ್ತು ವಹಿಸಿಕೊಂಡರು. ಆ ಬಳಿಕ ಜೈನ ವಂಶಸ್ಥರ ಕೈಯಲ್ಲಿ ಆರಾಧನಾ ಪದ್ಧತಿ ನಡೆದುಕೊಂಡು ಬಂದಿದೆ. ಶ್ರೀ ಮರ್ದಾಲ ಶ್ರೀ ಮಹತೋಬರ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಮಹಾಲಿಂಗೇಶ್ವರ ದೇವರ ಕೃಪಾ ಕಟಾಕ್ಷಕ್ಕೆ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಂಬಂ ಶಿವ ಕರೆದರೆ ಬರಬಾರದು ಧೂಮ್ರವರ್ಣನೆ ಚಾಮರ ಕರ್ಣನೆ ಗಣನಾಥ
ಆನಂದದಾತ ಗಣನಾಥ ಆನಂದದಾತ. ಆದರಣೀಯ ಭಗವದ್ಭಕ್ತರೇ, ಕಾರಣಿಕದ ಶಕ್ತಿ ಮರ್ದಾಲ ಶ್ರೀ ಮಹತೋಬರ ಮಹಾಲಿಂಗೇಶ್ವರ ದೇವಾಲಯದ ನೂತನ ಗರ್ಭಗುಡಿಯ ಜೀರ್ಣೋದ್ಧಾರದ ಶಿಲಾ ಶೋಭಾಯಾತ್ರೆಯು ಇಂದು ಭಕ್ತಾದಿಗಳ ಭಕ್ತಿಯ ಭಾವನೆಯಿಂದ ಕಡಬದ ಶ್ರೀ ದುರ್ಗಾಂಬಿಕಾ ಅಮ್ಮನವರ ಸನ್ನಿಧಾನದಿಂದ ವಿವಿಧ ವೈದಿಕ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಭಾರಿ ವಿಜೃಂಭಣೆಯಿಂದ ಮರ್ದಾಲದ ಪುಣ್ಯ ಭೂಮಿಯು ಆಚರಿಸಲಿದೆ. ಈ ಒಂದು ದೇವತಾ ಪುಣ್ಯ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮಾಭಿಮಾನಿಗಳಾದ ತಾವೆಲ್ಲರೂ ಅತಿ ಹೆಚ್ಚಿನ ಈ ಒಂದು ಮಾನ್ಯ ವ್ಯವಸ್ಥೆಯನ್ನು ಸ್ವೀಕರಿಸಿಕೊಂಡು ಹಾಗೂ ಸೌಂಡ್ ವಾಹನದ ಹಿಮ್ಮುಗಳಿಂದ ಎಲ್ಲ ಭಗವಂತರು ಸರಸರಾಗಿ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಹಾಗೂ ಈ ರಾಜ್ಯ ಸರ್ಕಾರಕ್ಕೆ ಬೆಳೆದಂತ ವಾಹನಗಳಿಗೆ ಪದವನ್ನು ಮಾಡಿಕೊಡಬೇಕು. ರಸ್ತೆಯ ಅರ್ಥಸಾರದಿಂದ ಮಾತ್ರ ಶೋಭೆಯ ಅವಕಾಶವಿರುತ್ತದೆ.
ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ವಿಶೇಷವಾಗಿ ಮರ್ದಾಳದ ಮುಸ್ಲಿಂ ಬಾಂಧವರು ಈ ಒಂದು ಮೆರವಣಿಗೆಗೆ ಸಿಹಿ ತಿಂಡಿ ಕೊಡುವ ಮೂಲಕ ತಮ್ಮ ಸೌಹಾರ್ದತೆಯನ್ನ ಬಹಳ ಸುಂದರವಾಗಿ ತಮಗೆಲ್ಲರಿಗೂ ತೋರ್ಪಡಿಸಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ತುಂಬಿರುವುದಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಲಾಡನ್ನು ಕೊಡುವ ಮೂಲಕ ಮುಸ್ಲಿಂ ಬಾಂಧವರು ಈ ಒಂದು ಶೋಭಾಯಾತ್ರೆಗೆ ತಮ್ಮ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಆಡಳಿತ ಮಂಡಳಿ ಹಾಗೂ ಸರ್ವ ಸದಸ್ಯರಿಗೆ ಕ್ಷೇತ್ರದ ಎಲ್ಲ ಸಮಿತಿಯ ಪರವಾಗಿ ತುಂಬಿರುವುದಾದ ಹೃದಯ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಿಜವಾಗಿಯೂ ಇದೊಂದು ಸೌಹಾರ್ದಯುತವಾದಂತ ಒಂದು ಮೆರವಣಿಗೆ. ಈ ಒಂದು ಸಿಹಿ ತಿಂಡಿಯನ್ನು ಕೊಡುವ ಮೂಲಕ ಅವರ ಒಂದು ಸೌಹಾರ್ದತೆಯನ್ನ ಈ ಕ್ಷೇತ್ರದಲ್ಲಿ ಮುಂದುವರಿಸಿದ್ದಾರೆ. ತಾವೆಲ್ಲರೂ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಸೌಹಾರ್ದತೆಯನ್ನು ಶಾಂತಿಯನ್ನು ತೋರ್ಪಡಿಸಿ ಅನ್ನ ತಮ್ಮಂದಿರಂತೆ ತಾವೆಲ್ಲರೂ ಬಾಳ್ಬೇಕು, ಸಹೋದರರಂತೆ ತಾವೆಲ್ಲರೂ ಬಾಳ್ಬೇಕೆಂಬ ಶುಭ ಹಾರೈಕೆಯೊಂದಿಗೆ ಅವರಿಗೆ ಸಮಿತಿಯ ಪರವಾಗಿ ತುಂಬಿರುವುದಾದ ಅನಂತ ಅನಂತ ಅಭಿನಂದನೆಗಳು. ಗೋವಿಂದ ಗೋವಿಂದ. ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದನಿ ಗೋವಿಂದ. ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದನಿ ಗೋವಿಂದ. ಎಲ್ಲ ಮರ್ದಲದಲ್ಲಿ ಸೇರಿದಂತ ಎಲ್ಲ ಸಂಖ್ಯೆಯ ಭಕ್ತಾದಿಗಳು ದೇವಸ್ಥಾನದವರೆಗೆ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಆ ಒಂದು ಪುಣ್ಯಕಾಲದಲ್ಲಿ ಶಿಲಾ ಪ್ರಾರಂಭವಾಗುವ ಪುಣ್ಯಕ್ಷೇತ್ರದಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕು. ಹಾಗೆಯೇ ಮಹಾಪುಣ್ಯ ನಂತರ ನಡೆಯುವಂತ ಒಂದು ಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇವೆ. ಎಲ್ಲರೂ ವಾಹನದ ಹಿಂದೆ ಹೋಗಬೇಕು, ಯಾರು ಮುಂದೆ ಹೋಗಬಾರದು. ಸೇರಿದಂತ ಎಲ್ಲ ಭಕ್ತಾದಿಗಳು ದೇವಸ್ಥಾನದವರೆಗೆ ಬಂದು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಶ್ರೀ ಶಿವನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಮಾತಲ್ಲ ಅಕ್ಕನಾಗಲ ಅನ್ನಕ್ಕೆ ಮಾತರ ಮೆರವಣಿಗೆ ಬರೋದು ಮಾತಲ್ಲ ನಮ್ಮ ತೂಕ ಆಗ್ತದೆ. ಮಾತರ ಭಾಗವಹಿಸೋದು ಈ ಒಂದು ಪೇಟೆಯಲ್ಲಿ ತಮ್ಮ ಮುಸ್ಲಿಂ ಬಾಂಧವರು ಸಿಹಿ ತಿಂಡಿ ಕೊಡುವ ಮೂಲಕ ತಮ್ಮೆಲ್ಲರ ಒಂದು ಸೌಹಾರ್ದತೆಯನ್ನು ತೋರಿಸಿದ್ದಾರೆ. ಅವರಿಗೆ ಸಮಿತಿ ಪರವಾಗಿ ಅನಂತ ಅನಂತ ಅಭಿನಂದನೆಗಳು.
ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ ತೋರದಲ್ಲಿ ನೆಲೆಸಿದ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಶಿವ ಮಹಾಲಿಂಗೇಶ್ವರನೇ
ಪಾರ್ವತಿಗೆ ಅವರಿಗೆ ಕಣ್ಣಿಗೆ ಕೈ ಕೊಡುವ ಮುಖಾಂತರ ಅಯ್ಯೋ ಕೈ ಕೊಡ್ತಾರೆ ಮಲ್ಲ ಕಲ್ಲಾತು ಸಾಧಾರಣದ ಕಲ್ಲು 50 ಕಿಲೋತ ಕಲ್ಲು అయిన ఈ 4 కళ్ళను మనుష్య శక్తి తమ్మవులాకనే దేవుని ఎదుర్కొన్నారు జవనేరు మాట్లాడారు బాకిన నీరు ఎదుర్కొన్నారు అల్ప ప్రముఖులే ರಶ್ಮಿಪುರ್ದು ಕೈಗಾರಿಕೆ ಕಣ್ಣು ತಾಗಿರಬಲ್ಲೆ ನಿತ್ಯರು ನಮ್ಮ ಕೈದು ನೀರು ಪಾರಬಲ್ಲೆ ಅದಕ್ಕೋಸ್ಕರ ನಿಖಿಲ ಆ ಭಕ್ತಿಗೆ ಆ ಕಲ್ಲುಗಳ ಸಹಕಾರ ನಿಖಿಲ ಕೊಡದಾದ 5 ರೂಪ ಈ ಒಂದು ಪ್ರಮುಖ ಮೆರವಣಿಗೆ ಎಲ್ಲ ವರ್ಗ ಸಾರ್ಪಾಯಿಗ ಮಹಾ ದೀಪದಲ್ಲಿ ನಿಮ್ಮ ಕೈ ಸೇರಿದೆ ಅವರಿಗೆ ಪುಣ್ಯ ಕೆಲಸಗಳು ಪ್ರತಿಯೊಂದು 100 ರೂಪಾಯಿ ತಂದು ಆ ಕೂಪನ್ ಪದಕವನ್ನು ಕೈಕೊಂಡು ಅದನ್ನು ಪಡೆಯಷ್ಟು ಸಹಕಾರ ಮಾಡಿಕೊಂಡು ನಿಮಗೆ ವಿನಂತಿ ಕ್ಷೇತ್ರದ ದೇವರ ಎದುರಿಗೆ ಕಲ್ಲು ಬರ್ತದೆ ಅಲ್ಲಿ ಒಬ್ಬ ಶಿಲ್ಪಿಯನ್ನು ಮಹಾಲಿಂಗೇಶ್ವರ ದೇವರನ್ನ ಬಾದಾರಂಗಕ್ಕೆ ಗೋವಿಂದನ ಗೋವಿಂದ ಶ್ರೀ ಮಹಾಲಿಂಗೇಶ್ವರ ದೇವರ ಬಾದಾರಂಗಕ್ಕೆ ಗೋವಿಂದನ ಗೋವಿಂದ ಶ್ರೀ ಮಹಾಲಿಂಗೇಶ್ವರ ದೇವರ ಬಾದಾರಂಗಕ್ಕೆ ಗೋವಿಂದನ ಗೋವಿಂದ ಮಾತಲ್ಲ ಗೋವಿಂದ ಬರ್ಲೆ ಅಕ್ಕನಗ್ಲು ಅಣ್ಣನಗ್ಲು ಮಾತಲ್ಲ ಶ್ರೀ ಮಹಾಲಿಂಗೇಶ್ವರ ದೇವರ ಬಾದಾರಂಗಕ್ಕೆ ಗೋವಿಂದನ ಗೋವಿಂದ ಶ್ರೀ ಮಹಾಲಿಂಗೇಶ್ವರ ದೇವರ ಬಾದಾರಂಗಕ್ಕೆ ಗೋವಿಂದನ ಗೋವಿಂದ ಮಹಾಲಿಂಗೇಶ್ವರ ದೇವರ ಬಾದಾರಂಗಕ್ಕೆ ಗೋವಿಂದನ ಗೋವಿಂದ ಶ್ರೀ ಮಹಾಲಿಂಗೇಶ್ವರ ದೇವರ ಬಾದಾರಂಗಕ್ಕೆ ಗೋವಿಂದನ ಗೋವಿಂದ ಶ್ರೀ ಮಹಾಲಿಂಗೇಶ್ವರ ದೇವರ ಬಾದಾರಂಗಕ್ಕೆ ಗೋವಿಂದನ ಗೋವಿಂದ ಶ್ರೀ ಮಹಾದೇವ ಭಾರ ಮಹಾಲಿಂಗೇಶ್ವರ ದೇವರ ಬಾದಾರಂಗಕ್ಕೆ ಗೋವಿಂದನ ಗೋವಿಂದ ಮಾತೆಲ್ಲ ತೂಪಣಂಚಿನ ಪುಣ್ಯದ ಕೆಲಸ ಒಂದು ಮಾತೆಲ್ಲ ಗೋವಿಂದ ಪಾಠ ನಮ್ಮ ಸೇವೆಗೆ ಅರ್ಪಣೆ ಹಾಕೋಣ ಗೋವಿಂದನ ಗೋವಿಂದ ಮಹಾಲಿಂಗೇಶ್ವರ ದೇವರ ಬಾದಾರಂಗಕ್ಕೆ ಗೋವಿಂದನ ಗೋವಿಂದ ಗೋವಿಂದನ ಗೋವಿಂದ ಗೋವಿಂದನ ಗೋವಿಂದ 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 ಬಿಡ್ತೀರಿ ಅಲ್ಲ ಏನಿಗೆ ಚಿತ್ರ ಮುಳುಗುಳು ಬಿಡ್ತೀರ
ನನ್ನ ಕೆಲವು ಪುಸ್ತಕಗಳು ಶಿಲಾ ಕೆಲಸ ಪ್ರಾರಂಭ ಮಾಡಿದೆ. ಈ ಮೆರವಣಿಗೆಯ ಪ್ರಯುಕ್ತವಾದ ಅದೃಷ್ಟ ಕೂಪನ್ ನಿಮಂಗ ಐದು ಮಕ್ಕಳ ಮಾತಕೊಪ್ಪನ್ ಕಾಲಿ ಮಾತಿಗೆ ಒಂದು ಮನೋರೈಕಿನ ಕೈತುಗಳು ಒಣಸಾಯಿ ಪುಟ್ಟ ಕ್ಷೇತ್ರಗಳು ಅವ್ರ ಡ್ರಾ ಆವರಣ ಇವನ್ನು ಮೂರು ಮಲ್ಲ ದೀಪದೀಪ ಅವರೇ ಆಯ್ತ ಅದೃಷ್ಟಗಳು ಸಾಧಾರಣ 1,000 ರೂಪಾಯಿದ ಒಂದು ಅದೃಷ್ಟ ದೀಪ ನಿಖಿಲ ಇಲ್ಲದ ಕೈ ಸೇರಿದ್ರು ಅದಕ್ಕೋಸ್ಕರ ಆತಲ್ಲ 100 ರೂಪಾಯಿಗೆ ಅದೃಷ್ಟ ಕೂಪನ್ ತಗೊಂಡು ಈ ಒಂದು ಶೋಭಾಯಾತ್ರೆಗೆ ಸಹಕಾರಗಳು ನಿಖಿಲ ಅವನಿಗೆ ಪುಣ್ಯಕಾರ್ಯಗಳು ಭಾಗಲಾಡಲು ನಿಖಿಲ ವಿನಂತಿ. ನನ್ನ ಶಿಲಾ ಕೆಲಸ ಪ್ರಾರಂಭ ಆಗಿರುತ್ತ ಕ್ಷೇತ್ರ ಸುಬ್ರಹ್ಮಣ್ಯದ ಅನ್ನ ಸಂತರ್ಪಣೆ ಬರಲಿಲ್ಲ ಆ ಅನ್ನಪ್ರಸಾದ ಸ್ವೀಕಾರ ಆಗಿರ್ಬೇಕ ಮತ್ತು ಲಕ್ಕಡಿ ಪುಟ್ರಾಪುರ ಮಾತೆಲ್ಲ ಭಾಗವಾಗಿದೆ. ಒಣಸಾಗಿರ್ಬೇಕ ವಿವೇಕ್ಷಕ ಕ್ಷೇತ್ರಗಳು ಬಯಲುಗಾರ ಸಮಿತಿಯ ಸಭೆ ಉಂಟು ಮಾತ ಬಯಲುಗಾರಿದ ಸಮಿತಿಯ ಅಧ್ಯಕ್ಷ ಕಾರ್ಯದರ್ಶಿ ಸದಸ್ಯರುಗಳೇ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಇನಿತ್ತ ನಮ್ಮ ಈ ಪುಣ್ಯಕಾರ ಪ್ರಾರಂಭ ಆದ ಒಂದು ನಮ್ಮ ಕೈಗೆ ಏತು ಬೇಗ ಆತು ಬೇಗ ಆ ಕೆಲಸ ಆದರೆ ಮುಲ್ಪ ಸಾವಿರ ಸಂಖ್ಯೆಗೆ ಸೇರಿದು ಇವನಿ ಜೀರ್ಣೋದ್ಧಾರದ ಪ್ರತಿಷ್ಠಾಪನೆಗಿನ ಕೆಲಸಗಳಿಗೆ ಭಾಗಿಯಾಗುವುದರಿಂದ ವಿನಂತಿ. ಶಿಲ್ಪಿ ಈಶ್ವರಚಂದ್ರ ದೇವಸ್ಥಾನದ ಒಳಗೆ ಶಿಲ್ಪಿ ಈಶ್ವರಚಂದ್ರ ದಯವಿಟ್ಟು ದೇವಸ್ಥಾನದ ಒಳಭಾಗಕ್ಕೆ ಬನ್ನಿ. ನಮ್ಮ ಈ ಊರಿಗೂ ನಂಬಿಕೆಯ ಭಾಗ್ಯ ಆ ಮಹಾಲಿಂಗೇಶ್ವರನ ಜೀರ್ಣೋದ್ಧಾರದ ಕೆಲಸ. ಈ ಒಂದು ಪುಣ್ಯದ ಕೆಲಸ ನಮ್ಮ ಅಪೂರ್ವ ಜನ್ಮದ ಪುಣ್ಯದ ನಮ್ಮನ್ನು ಅಂತಾದರೆ ಮಾತ್ರ ಈ ಪುಣ್ಯ ಕಾರ್ಯಗಳು ಇನ್ನೂ ಬಿಟ್ಟನೆ ಇನ್ನಿತ್ತ ಬಗ್ಗೆ ವಾ ಖುಷಿ ವಾ ತಿರುಕೆ ಇವರು ನಲಿಕೆಗಳಿಗೆ ಈ ಕೆಲಸದ ಪಾಲ್ಗೊಂಡಾರ ಅದೇ ರೀತಿ ನನ್ನ ಬ್ರಹ್ಮ ಕಲಶೋತ್ಸವ ಆದರೆ ಆ ಒಂದು ಪುಣ್ಯ ಕಾರ್ಯಗಳು ನಿಖಿಲ ಭಾಗಿಯಾಗುವುದಿಲ್ಲ ವಿನಂತಿ ಮಾಡ್ಕೊಂಡು ಈ ಸಂದರ್ಭಗಳು ನಮ್ಮ ಹೇಳಿಕೆಗೆ ಮನ್ನಣೆ ಕೊಡದು ಪರಮೂರ್ದ ದೇವಸ್ಥಾನದ ಮಾತ ಆಡಳಿತ ಮುಕ್ತೇಶ್ವರರು ಬರ್ತೇವೆ. ಎಡಮಂಗಲ ಅಡನ್ಯ ಕೊಂಬಾರ ಕಡಪ ಕುಟ್ರಪಾಡಿ ಕೇಪು ಬಿಳಿಯರ ಬೇಟೆಗಳಿದೆ ಮತ್ತು ನಂತರ ಮಾತ ಆಡಳಿತ ಮುಕ್ತೇಶ್ವರರಿಗೆ ಅಲ್ಪದ ಪ್ರತಿನಿಧಿಗಳಿಗೆ ನಿನ್ನ ದೇವಸ್ಥಾನದ ಪರವಾದ ಹಾರ್ದಿಕ ಸ್ವಾಗತ ಪಡೆದಿಲ್ಲ ನಿಮಗೆ ಅಭಿನಂದನೆ ಬರಲಿಲ್ಲ. ಇವನ್ನೇ ಸಿಂಪಲ್ ಬೆಲೆ ಜೀರ್ಣೋದ್ಧಾರಾಗ ದುಡ್ಡು ಕೊಡ್ತಿಲ್ಲ ನಿಖಿಲ ಬಯಲುವಾರ ಕಮಿಟಿದಲ್ಲಿ ಕೊಡುವಂತ ಕನೆಕ್ಷನ್ ಮಾಡ್ತೀನ ನಿಖಿಲ ಈ ಅದೃಷ್ಟ ಕೂಪನ್ ಏನ ಪುಸ್ತಕ ಕೊಡ್ತೀನ ಮಾತ ಖಾಲಿ ಮಾಡಿದೆ ಆಯ್ತು 25 ಟಿಕೆಟ್ ಉಂಟು 25 ಟಿಕೆಟ್ ಉಂಟು ಮಾತ್ರ ಜೊತೆಂದು ವಾಪಸ್ ಬರೋದು ಇದೊಂದು ಲಕ್ಕಡಿ ಡ್ರಾಮ ಪ್ರಾರಂಭಿ ಒಂದು ಸಾರಿ ಪಕ್ಕ ಉದ್ಯೋಗ ಕ್ಷೇತ್ರಗಳು ಲಕ್ಕಡಿ ಡ್ರಾ ಆಯ್ತು ನಿಖಿಲ ಮೊಬೈಲ್ ನಂಬರ್ ಆಯ್ತು ಎಂಟರ್ ಮಾಡ್ಬೋದು. ನಿಖಿಲಕ್ಕೆ ಅದೃಷ್ಟ ಆಗಲ್ಲ ಮೊಬೈಲ್ ಮಾಡ್ಬೋದು. ಆ ಮೊಬೈಲ್ ಸಮೇತ ನಿಖಿಲ ಹೆರ್ಕ ಬರ್ತಾರನ್ನ ನಿಖಿಲಿಗೆ ಆ ಬಹುಮಾನ ನೋಡಿ ತಕ್ಷಣ ದೇವರನ್ನು ಕೊಡ್ಬೋದು. ಜೀರ್ಣೋದ್ಧಾರ ಸಮಿತಿಗೆ ಸಂಬಂಧಪಟ್ಟ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿ ದೇವಸ್ಥಾನದ ಮುಲಾಯಿಬಂಧು ಮಾತಾಡಿ ದೇವರು ನಾರಾಯಣ ಶೆಟ್ಟರು ತಮ್ಯ ಮಾಸ್ಟರ್ ಶಿವಪ್ರಸಾದ್ ಅಂತಾನೆ ಸತೀಶ್ ಐಕೋರು ಬೆಟ್ಟು ಜವಾಬ್ದಾರಿ ಉಮೇಶ್ ಮನೋಹರ್ ಚಿನ್ನಪ್ಪಗೌಡರು ಬೆಟ್ಟು ಜವಾಬ್ದಾರಿ ನನ್ನ ಕೆಲವರು ಪುನರ್ವತಿಯನ್ನು ಬಂದು ನೋಡಿ ಮಾತ್ರ ಉಳಾಯಿ ಬಟ್ಟದ ಪುಣ್ಯ ಕಾರ್ಯಗಳು ಭಾಗಲಾಡುವುದು ನನ್ನ ವಿನಂತಿ. ದೇವಸ್ಥಾನದ ಆನಂದ ಮುಕ್ತ ಸಭೆಯ ನಂತರ ಪ್ರಕಾಶ್ ಚಂದ್ರ ಜಿಲ್ಲಾ ಉಳಾಯಿಗಳು ಅನುಪರು ಉಳಾಯಿಗಳು ಶಾರದಮ್ಮ ಉಳಾಯಿಗಳು ಮಾತ್ರ ದೇವರನ್ನ ಎದುರು ಬದುಕು ಅವರಿಗೆ ಪುಣ್ಯದ ಕೆಲಸದ ಭಾಗಲಾಡುವುದು ನನ್ನ ವಿನಂತಿ. ಲಕ್ಕಡೆ ಅದೃಷ್ಟಕ್ಕೂ ಬಂದಾಗ ತಕ್ಷಣ ಖಾಲಿ ಮಾಡಿದ ಪುಸ್ತಕ ಮನೋರೈಕಲಗಳು ಪುಸ್ತಕ ಖಾಲಿ ಮಾಡಿದ್ರೆ ಮನೋರೈಕಲಗಳು ನಿಮಗೆ 9,000 ರೂಪಾಯಿಗ ಮಲ್ಲ ದೀಪ ಬಹುಮಾನ ನಿಮಗೆ ಎಲ್ಲರಿಗೂ ಕೊಡು ಆಯ್ತು. ಈ ಕೆಲಸದ ಭಾಗಲಾಡು ನಿಖಿಲ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಬೋದು. ಮೊಬೈಲ್ ನಂಬರ್ ಕಾಲ್ ಮಾಡ್ಕೊಂಡಾಗ ನಿಖಿಲ ಕಿಸೆಟ್ ಆ ಮೊಬೈಲ್ ಕೊಡು.
ಗೋಪುರದಲ್ಲಿ ಮರ್ತಕ ಸಮಾಜ ಕಾರ್ಯಕರ್ತರು ಜೀರ್ಣೋದ್ಧಾರ ಸಮಿತಿಯ ಮಾತಾ ಪದಾಧಿಕಾರಿಗಳು ದೇವಸ್ಥಾನದ ಒಳಭಾಗಗಳು ಅಲ್ಲೇ Sorry,